ಬಂಟರಯಾನೆ ನಾಡವರ ಸಂಘ ಬೈಂದೂರು ಇವರ 30ರ ಸಂಭ್ರಮ 2025ರ ರಾಷ್ಟ್ರೀಯ ಸಾಂಸ್ಕೃತಿಕ ಸ್ಪರ್ಧೆಯ ಆಮಂತ್ರಣ ಪತ್ರಿಕೆ ಬಿಡುಗಡೆ ಹಾಗೂ ಸುದ್ದಿಗೋಷ್ಠಿಯು ಬೈಂದೂರು ಬಂಟರ ಸಮುದಾಯ ಭವನದಲ್ಲಿ ನಡೆಯಿತು. ಬಂಟರಯಾನೆ ನಾಡವರ ಸಂಘ ಬೈಂದೂರಿನ ಅಧ್ಯಕ್ಷ ಶಶಿಧರ ಶೆಟ್ಟಿ ಸಾಲ್ಗದ್ದೆ ರಾಷ್ಟ್ರೀಯ ಸಾಂಸ್ಕೃತಿಕ ಸ್ಪರ್ಧೆಯ ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿ ಹಾಗೂ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ 30ನೇ ವರ್ಷದ ಸಂಭ್ರಮದ ಅವಧಿಯಲ್ಲಿ ಒಂದಿಷ್ಟು ಶೈಕ್ಷಣಿಕ, ಸಮಾಜಮುಖಿ ಹಾಗೂ ಪರಿಸರ ಕೇಂದ್ರಿತ ಕೆಲಸಗಳನ್ನು ನಿರ್ವಹಿಸಲು ಅಶಕ್ತರಿಗೆ ಹಾಗೂ ಅವಕಾಶಗಳಿಂದ ವಂಚಿತರಾದವರಿಗೆ ಆರ್ಥಿಕ ನೆರವು ನೀಡಲು ಸಾಧ್ಯವಾಗುತ್ತದೆ ಎಂದರು. ಸಂಘದ ಪದಾಧಿಕಾರಿಗಳೇ, ಸಮಾಜ ಬಾಂಧವರೇ, ಇದೇ ದಿನಾಂಕ 27/7/2025ರಂದು ನಮ್ಮ ಬೈಂದೂರು ವಲಯದ ಹೆಮ್ಮಾಡಿ ಜ್ಯುವೆಲ್ ಪಾರ್ಕ್ನಲ್ಲಿ ನಾವೊಂದು ರಾಷ್ಟ್ರೀಯ ಸಾಂಸ್ಕೃತಿಕ ಸ್ಪರ್ಧಾ ಕಾರ್ಯಕ್ರಮವನ್ನು ಬೆಳಿಗ್ಗೆ ಪ್ರಾರಂಭಿಸಲಿಕ್ಕಿದ್ದೇವೆ. ಈ ಸ್ಪರ್ಧೆಗೆ ಉದ್ಘಾಟನೆಗೆ ಭಾಳಷ್ಟು ನಮ್ಮ ಸಮಾಜದ ಗಣ್ಯರು, ರಾಜಕಾರಣಿಗಳು ಆಗಮಿಸಲಿಕ್ಕಿದ್ದಾರೆ. ನಂತರದಲ್ಲಿ ನಮ್ಮ ಸಂಘದ ಅತ್ಯುನ್ನತ ಪ್ರಶಸ್ತಿ ತ್ರಿಂಶತಿ ಪ್ರಶಸ್ತಿ ಇದನ್ನು ನಮ್ಮ ಸಮಾಜದ ಅಗ್ರಮಾನ್ಯ ಗಣ್ಯರಿಗೆ ನೀಡಲಿಕ್ಕಿದ್ದೇವೆ. ಆ ನಂತರದಲ್ಲಿ ನಾವು ಮಧ್ಯಾಹ್ನ ಈ ಸ್ಪರ್ಧೆ ಮುಗಿದ ನಂತರ ವಿದ್ಯಾರ್ಥಿಗಳಿಗೆ, ಸಾಧಕ ವಿದ್ಯಾರ್ಥಿಗಳಿಗೆ ಹಾಗೆ ನಮ್ಮ ವಲಯದ ಎಲ್ಲ ಕ್ಷೇತ್ರದ ಸಮಾಜದ ಆಯ್ದ ಗಣ್ಯರನ್ನು ವೇದಿಕೆಯಲ್ಲಿ ಸನ್ಮಾನಿಸಲಿಕ್ಕಿದ್ದೇವೆ. ನಂತರದಲ್ಲಿ ಪ್ರತಿಭಾ ಪುರಸ್ಕಾರ ನೆರವೇರಿಸಲಿಕ್ಕಿದ್ದೇವೆ. ಹಾಗೆ ಆರ್ಥಿಕವಾಗಿ ಹಿಂದುಳಿದ ಬಡ ವಿದ್ಯಾರ್ಥಿಗಳಿಗೆ ಸಹಾಯ ನೀಡಲಿಕ್ಕಿದ್ದೇವೆ. ಈ ಎಲ್ಲ ಕಾರ್ಯಕ್ರಮಗಳು ಅಂದು ಬೆಳಗಿನಿಂದ ಸಂಜೆ ತನಕ ಹಾಗೂ ಮಧ್ಯಾಹ್ನ ಭೋಜನ ಇದೆಲ್ಲ ವ್ಯವಸ್ಥೆಗಳೊಂದಿಗೆ ರಾಷ್ಟ್ರೀಯ ಮಟ್ಟದ ನಮ್ಮ ಸಮಾಜ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾರೆ ಎನ್ನುವ ನಿರೀಕ್ಷೆ ನಮ್ಮೆಲ್ಲರಿಗಿದೆ. ಧನ್ಯವಾದಗಳು. ಬಂಟರಯಾನೆ ನಾಡವರ ಸಂಘ ಬೈಂದೂರಿನ ಉಪಾಧ್ಯಕ್ಷ ಹಾಗೂ 30ರ ಸಂಭ್ರಮದ ಸಂಚಾಲಕ ಜಗದೀಶ್ ಶೆಟ್ಟಿ ಮಾತನಾಡಿ, 30ನೇ ವರ್ಷದ ಸಂಭ್ರಮದ ವಿವಿಧ ಸೇವಾ ಚಟುವಟಿಕೆಗಳು ಮತ್ತು ವಿಸ್ತರಣಾ ಕಾರ್ಯಕ್ರಮಗಳಿಗೆ ದೊಡ್ಡ ಮೊತ್ತದ ದೇಣಿಗೆ ನೀಡಿ ಸಹಕರಿಸಿದ ಎಲ್ಲಾ ಮಹಾದಾನಿಗಳು, ಗೌರವ ಮಹಾಪೋಷಕರು, ಪೋಷಕರು ಹಾಗೂ ಎಲ್ಲಾ ದಾನಿಗಳ ನೆರವನ್ನು ಅತ್ಯಂತ ಗೌರವ ಮತ್ತು ಅಭಿಮಾನಗಳೊಂದಿಗೆ ನೆನಪಿಸಿಕೊಳ್ಳುತ್ತಿದ್ದೇನೆ. ಇವರೆಲ್ಲರ ಉನ್ನತ ಕೊಡುಗೆಯ ಪರಿಣಾಮವಾಗಿಯೇ ಚಾರಿತ್ರಿಕ ಮಹತ್ವದ ಕೆಲಸಗಳನ್ನು ನಿರ್ವಹಿಸಲು ಸಾಧ್ಯವಾಗಿದೆ. ಈ ಅವಧಿಯಲ್ಲಿ ನನ್ನೊಂದಿಗೆ ವಿವಿಧ ಹಂತಗಳಲ್ಲಿ ಸಹಕರಿಸಿ ಕೈಜೋಡಿಸಿದ ಸಂಘದ ಎಲ್ಲಾ ಪದಾಧಿಕಾರಿಗಳು ಹಾಗೂ ಕಾರ್ಯಕಾರಿ ಸಮಿತಿಯ ಸರ್ವ ಸದಸ್ಯರುಗಳ ನೆರವು ಮತ್ತು ಶ್ರಮವನ್ನು ವಿಶೇಷವಾಗಿ ನೆನಪಿಸಿಕೊಳ್ಳುತ್ತಿದ್ದೇನೆ ಎಂದರು. ಬಂಟರಯಾನೆ ನಾಡವರ ಸಂಘ ಬೈಂದೂರು ನಮ್ಮ ಅಧ್ಯಕ್ಷರಾದಂಥ ಶ್ರೀ ಸಾಲ್ಗದ್ದೆ ಶಶಿಧರ ಶೆಟ್ಟಿರವರ ನೇತೃತ್ವದಲ್ಲಿ ನಮ್ಮ ಸಂಘದ 30ನೆಯ ಸಂಭ್ರಮದ ಕಾರ್ಯಕ್ರಮ ಇದೇ ತಾರೀಕು 27 ಜುಲೈಯಂದು ಹೆಮ್ಮಾಡಿಯ ಜ್ಯುವೆಲ್ ಪಾರ್ಕಿನಲ್ಲಿ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಕಾರ್ಯಕ್ರಮದಲ್ಲಿ ರಾಷ್ಟ್ರಮಟ್ಟದ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ವಿದ್ಯಾರ್ಥಿ ವೇತನ ಇರ್ಬೋದು, ಪ್ರತಿಭಾ ಪುರಸ್ಕಾರ ಇರ್ಬೋದು, ಹಾಗೆ ಸಾಧನೆ ಬಂದಂಥ ಹಿರಿಯರು ಅವರಿಗೆ ಸಾಧನಾ ಪ್ರಶಸ್ತಿ ಕಾರ್ಯಕ್ರಮ ಇರ್ಬೋದು, ಹಾಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಅದೇ ದಿವಸ ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ಕಾರಣಕರ್ತರಾದಂಥ ನಮ್ಮ ಎಲ್ಲ ಪದಾಧಿಕಾರಿಗಳು ಹಾಗೂ ಬೈಂದೂರು ಬಂಟರ ಸಂಘದ ಎಲ್ಲ ಸರ್ವ ಸದಸ್ಯರು ಇದಕ್ಕೆ ಕೈ ಜೋಡಿಸಿದ್ದಾರೆ. ಅವರೆಲ್ಲರೂ ಈ ಒಂದು ಸಾಧನೆ, ಈ ಒಂದು ಕಾರ್ಯಕ್ರಮ ಇರ್ಬೋದು ತುಂಬವಾಗಿ ಯಶಸ್ವಿಗೊಳಿಸಿರಲಿ ತಮ್ಮ ಪಾಲನ್ನು ಕೈಗೊಂಡಿದ್ದಾರೆ ಅಂತ ಹೇಳು ತಪ್ಪಾಗಲಾರದು. ತಾವೆಲ್ಲರೂ ಆ ದಿವಸ ಉತ್ತಮವಾದಂಥ ನಾವು ಕಾರ್ಯಕ್ರಮ ಮಾಡಲಿಕ್ಕಿದ್ದೇವೆ ಅಂತ ಹೇಳುತ್ತಾ ನಾನು ಎಲ್ಲ ಸಂಘದ ಪದಾಧಿಕಾರಿಗಳಿಗೂ ಕೃತಜ್ಞತೆ ಸಲ್ಲಿಸುತ್ತಿದ್ದೆ. ಈ ಸಂದರ್ಭದಲ್ಲಿ ವಿದ್ಯಾರ್ಥಿ ವೇತನ ಸಂಚಾಲಕ ವಸಂತ ಹೆಗ್ಡೆ ಅರೆಶಿರೂರು, ಜೊತೆ ಕಾರ್ಯದರ್ಶಿ ಜಯರಾಮ ಶೆಟ್ಟಿ ಗಂಟಿಹೊಳೆ, ಸಂಘಟನಾ ಕಾರ್ಯದರ್ಶಿ ಸಂತೋಷ್ ಕುಮಾರ್ ಶೆಟ್ಟಿ, ಅತಿಥಿ ಸತ್ಕಾರದ ಉಸ್ತುವಾರಿ ಪ್ರಭಾಕರ್ ಶೆಟ್ಟಿ, ಶ್ಯಾಮ್ ಸುಂದರ್ ಶೆಟ್ಟಿ ನಾಕಟ್ಟೆ, ಸತೀಶ್ ಶೆಟ್ಟಿ ಸೂಕುಂದ, ಅಣ್ಣಪ್ಪ ಶೆಟ್ಟಿ ಕಾಲ್ತೋಡು, ಶರತ್ ಶೆಟ್ಟಿ ಉಪ್ಪುಂದ, ಉದಯ್ ಶೆಟ್ಟಿ ಉಪ್ಪುಂದ, ಭರತ್ ಶೆಟ್ಟಿ ಮತ್ತಿತರರು ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದರು. ಬಂಟರಯಾನೆ ನಾಡವರ ಸಂಘ ಬೈಂದೂರಿನ 30ರ ಸಂಭ್ರಮದ ಕಾರ್ಯದರ್ಶಿ ವಿಶ್ವನಾಥ ಶೆಟ್ಟಿ ಗಾಯಾಡಿ ಸ್ವಾಗತಿಸಿ ಕಾರ್ಯಕ್ರಮ ನಿರೂಪಿಸಿದರು. ಬಂಟರಯಾನೆ ನಾಡವರ ಸಂಘ ಬೈಂದೂರಿನ ಪ್ರಧಾನ ಕಾರ್ಯದರ್ಶಿ ನಿತಿನ್ ಬಿ ಶೆಟ್ಟಿ ವಂದಿಸಿದರು. 30ರ ಸಂಭ್ರಮದ ಒಂದು ಸಾಕ್ಷಿಗಾಗಿ, ಸಂಕೇತಕ್ಕಾಗಿ
ನಮ್ಮ ಸಮಾಜ ಬಾಂಧವರ ಸಾಂಸ್ಕೃತಿಕ ಕಲರವವನ್ನು ನಾವಿವತ್ತು ಬೈಂದೂರು ಬಂಟರ ಸಂಘದ ವತಿಯಿಂದ ನಡೆಸ್ತಾ ಇದ್ದೇವೆ. ರಾಷ್ಟ್ರೀಯ ಮಟ್ಟದ ಸಾಂಸ್ಕೃತಿಕ ಸ್ಪರ್ಧೆ. ಈ ರಾಷ್ಟ್ರೀಯ ಮಟ್ಟದ ಸಾಂಸ್ಕೃತಿಕ ಸ್ಪರ್ಧೆಗೆ ಈಗಾಗಲೇ 8 ತಂಡಗಳು ನೋಂದಾಯಿಸಿಕೊಂಡಿದ್ದು, ಜುಲೈ 27ರಂದು ನಡೆಯುವಂಥ ಈ ಒಂದು ಮಹೋತ್ತರ ಸಂಭ್ರಮದಲ್ಲಿ ಪ್ರದರ್ಶನಗೊಳ್ಳಲಿದೆ. ಅತ್ಯುತ್ತಮ ತಂಡಗಳನ್ನು ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಸ್ಥಾನಕ್ಕೆ ಆಯ್ಕೆ ಮಾಡಲಿದ್ದೇವೆ. ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡಿರುವ ತೀರ್ಪುಗಾರರಿಂದ ಅವರಿಗೆ ಆ ಒಂದು ಕಾರ್ಯಕ್ರಮವನ್ನು ಮೌಲ್ಯೀಕರಿಸಲಿದ್ದೇವೆ. ಜೊತೆಗೆ ಈ ಕಾರ್ಯಕ್ರಮದ ಮೂಲಕ ನಮ್ಮ ಬಂಟ ಸಮುದಾಯ ಒಂದಾಗುವ, ವಿಭಿನ್ನ ಭಾಷೆ ಮತ್ತು ಸಂಸ್ಕೃತಿಗಳ ಕಲರವಕ್ಕೆ ಸಾಕ್ಷಿಯಾಗುವ ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಕೈ ಜೋಡಿಸೋಣ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಶುಭಕಾಮನೆಗಳು. ಜೆಪಿ ಬಡಾಕೆರೆ, ವಿ4 ನ್ಯೂಸ್, ಬೈಂದೂರು.